ಸಾರ್ವಜನಿಕರೇ, ಈಗ 3ನೇ ವಾರ್ಡಿನ ಸಂಕೇಸ ಅಡ್ಡರಸ್ತೆ, ಪ್ರಥಮ ಅಡ್ಡರಸ್ತೆಯ ಶಂಕುಸ್ಥಾಪನೆ ಹಾಗೂ ಈ ರಸ್ತೆಯ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಇಲ್ಲಿ ಬಿದ್ದಿದ್ದು, ಈ ಭಾಗದ ಸದಸ್ಯರಾದ ಸಂತೋಷ್ರವರು ಬಹಳಷ್ಟು ಶಾಸಕರಿಗೆ ಪ್ರೆಷರ್ ಹಾಕಿ ಅವರ ಮತ್ತು ಇಲ್ಲಿಯ ಮೋತಿ ಅಣ್ಣ ಇವರೆಲ್ಲರ ಒತ್ತಾಯದ ಮೇರೆಗೆ ಈ ಒಂದು ರಸ್ತೆಗೆ ಅಭಿವೃದ್ಧಿಗೋಸ್ಕರ ಶಾಸಕರು ಬಹಳಷ್ಟು ಅನುದಾನವನ್ನು ಒದಗಿಸಿಕೊಟ್ಟು ಇವತ್ತು ಶಂಕುಸ್ಥಾಪನವನ್ನು ಮಾಡ್ತಿದ್ದಾರೆ. ಈ ಪ್ರದೇಶದ ಅಭಿವೃದ್ಧಿ ಇದೊಂದು ಬಹಳಷ್ಟು ಕೊಡುಗೆಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮೊಟ್ಟಿಗೆ ಇದ್ದು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡುತ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿದ ನಾಯಕರಾದ UP ಖಾದರ್ ಅವರಿಗೆ ಈ ಭಾಗದ ಜನರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ಹಿರಿಯರಾದ ಜಗ್ಗಣ್ಣನವರಿಗೂ, ಮೋತಿಯಣ್ಣನವರಿಗೂ, ವಿನ್ನಿ ಅವರಿಗೂ, ಅದೇ ರೀತಿ ಈ ಭಾಗದ ಸದಸ್ಯರಾದ ತಾಹರ್ ಅವರಿಗೂ, ಹನ್ನೀಫ್ ಬುಸ್ರಾರವರಿಗೂ, ಶಿರಾಜ್ರವರಿಗೂ, ಫಾರೂಕ್ರವರಿಗೂ, ಫಯಾಜ್ರವರಿಗೂ, ಅದೇ ರೀತಿ ಕಾಂಗ್ರೆಸ್ಸಿನ ನಾಯಕರಾದ ಅಮಿತ್ ಕಿಂಬರ್ರವರಿಗೂ, ಮೀಂಪ್ರಿ ಮದರಸದ ಕಾರ್ಯದರ್ಶಿಯಾದ ಅಮೀರ್ ಅವರಿಗೂ, ಅದೇ ರೀತಿ ಸತ್ತಾರ್ರವರಿಗೂ, ಹನೀಫ್ರವರಿಗೂ, ಎಲ್ಲ ಈ ಭಾಗದ ಜನರಿಗೂ, ಕಾಂಗ್ರೆಸ್ಸಿನ 3ನೇ ವಾರ್ಡಿನ ಎಲ್ಲ ಸದಸ್ಯರಿಗೂ, ಸಾರ್ವಜನಿಕರಿಗೂ, ನಮ್ಮ ಮೀಂಪ್ರಿ ವಾರ್ಡಿನ ಪ್ರಧಾನ ಕಾರ್ಯದರ್ಶಿಯಾದಂತಹ ಹನೀಫ್ ರಿಕ್ಷಾರವರಿಗೂ ಸ್ವಾಗತವನ್ನು ಕೋರುತ್ತಾ ಇದೀಗ ಚಾಲನೆಯನ್ನು ಮಾಡಬೇಕು.